ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ SKSSF ಒಂದು ಘಟಕದ ಕಚೇರಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಾಟ್ರಕೋಡಿಯಲ್ಲಿರುವುದು ನಮಗೆ ಅತ್ಯಂತ ಸಂತಸ ಮತ್ತು ಹೆಮ್ಮೆಯನ್ನು ತಂದಿದೆ. ಇವತ್ತು ಈ ಒಂದು ಶಾಖೆಯು ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಡ ಜನರ ಕಾರುಣ್ಯಕ್ಕಾಗಿ ನಿರಂತರವಾಗಿ ಸ್ಪಂದಿಸುತ್ತಾ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ನಿರಂತರವಾಗಿ ಸಮಸ್ತದ ಆದರ್ಶದಂತೆ ಇವತ್ತು ಸಮಾಜದಲ್ಲಿ ಬಡ ಮತ್ತು ಯಾರು ಹಿಂದುಳಿದ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಹಾಯದ ಹಸ್ತವನ್ನು ನೀಡುವಂಥ ಒಂದು ಸಂಘಟನೆಯಾಗಿ ಇವತ್ತು SKSSF ಪಾಟ್ರಕೋಡಿ ಕುಕ್ಕರಬೆಟ್ಟು ಘಟಕ ತನ್ನ ಸಣ್ಣ ಅವಧಿಯಲ್ಲಿ ದೊಡ್ಡದಾದಂಥ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದೆ. ಇವತ್ತು ಆ ಶಾಖೆ 10 ವರ್ಷಗಳು ಆದಂಥ ಒಂದು ಸವಿನೆನಪು ಮತ್ತು ನಮ್ಮ ಸಮಸ್ತ ಸಂಘಟನೆಯು ಶತಮಾನೋತ್ಸವವನ್ನು ಪೂರೈಸಿದಂಥ ಈ ಒಂದು ಅತ್ಯಂತ ಸಂತಸದ ಸಂದರ್ಭದಲ್ಲಿ ನಮ್ಮ ಸುಸಜ್ಜಿತವಾದಂತಹ ಒಂದು ಶಾಖೆ ಇವತ್ತು ಉದ್ಘಾಟನೆಗೊಂಡಿರುವುದು, ಅದು ಕೂಡ ನಮ್ಮ ಸಮಸ್ತದ ಅಧ್ಯಕ್ಷರಾಗಿರುವಂತಹ ಸೈಯದುಲ್ ಉಲಮಾ ಜಿಫ್ರಿ ಮುತ್ತುತ್ ಕೊಯ ತಂಗಲ್ರವರ ಪಾವನ ಹಸ್ತದಿಂದ ಈ ಒಂದು ಶಾಖೆ ಉದ್ಘಾಟನೆಗೊಂಡಿರುವಂಥ ವಿಚಾರ ನಮಗೆಲ್ಲರಿಗೂ ಇನ್ನಷ್ಟು ಹೆಮ್ಮೆಯನ್ನು ಮತ್ತು ಖುಷಿಯನ್ನು ತಂದಿದೆ. ಮುಂದೆಯೂ ಕೂಡ ನಿರಂತರವಾಗಿ ಜನರ ಒಳಿತಿಗಾಗಿ ನಮ್ಮ ಸಂಘಟನೆಯು ಸದಾ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಶ್ವಾಸ ನಮಗೆ ಇದೆ. ಸುಮಾರು 40ರಿಂದ 50 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಿದ್ದೇವೆ. ಅತ್ಯುತ್ತಮ ಗುಣಮಟ್ಟದ ಒಂದು ಕಚೇರಿಯನ್ನು ನಾವು ಇವತ್ತು ಜನರಿಗಾಗಿ ಇವತ್ತು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಂಘಟನೆಯ ದೊಡ್ಡ ಶಕ್ತಿಯೇ ಅದು ಯುವ ಶಕ್ತಿ. ನಮ್ಮ ಎಲ್ಲ ಕಾರ್ಯಕರ್ತರು ನಿರಂತರವಾಗಿ ತನ್ನನ್ನು ತಾನು ಸಮಾಜಕ್ಕೆ ಅರ್ಪಿಸುವಂತಹ ಒಂದು ಕಾರ್ಯವನ್ನು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಈ ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ಇವತ್ತು ಏನು ಉದ್ಘಾಟನೆಗೊಳ್ತಾ ಇದೆ, ಅದು ಎಲ್ಲ ಕಾರ್ಯಕರ್ತರ ಪರಿಶ್ರಮದ ಫಲ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಹೆಸರು ಶರೀಫ್ ಕೋಳ್ಪೆ. ನಾವು ಈ ಒಂದು ಬಿಲ್ಡಿಂಗ್ ಅಂದರೆ ಬಹಳ 10 ವರ್ಷದ ಹಿಂದೆ ಒಂದು ಚಿಕ್ಕ ಕಟ್ಟಡದಲ್ಲಿ ಪ್ರಾರಂಭವಾದಂತಹ SKSF ಪಾಟ್ರಕೋಡಿ ಕುಕ್ಕರಬೆಟ್ಟು ಎನ್ನುವಂತಹ ಒಂದು ಘಟಕದ ಒಂದು ಉದ್ದೇಶವಾಗಿತ್ತು. ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಬೇಕು, ನಮಗೂ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನಡೆಸಲು ನಮ್ಮದೇ ಆದಂತಹ ಒಂದು ಬಿಲ್ಡಿಂಗ್ ಇಲ್ಲಿ ಬೇಕು ಎಂಬಂತಹ ಉದ್ದೇಶದಿಂದ ಈ ನಾಡಿನ SKSFನ ಕಾರ್ಯಕರ್ತರು ಎಲ್ಲ ನೇತಾರರು ಸೇರಿ ತನ್ನ ಸ್ವಂತ ಖರ್ಚಿನಿಂದ ವಿಶೇಷವಾಗಿ ಅವರು ನಿರ್ಮಿಸಿದಂತಹ ಒಂದು ಕಟ್ಟಡವಾಗಿದೆ SKSF. ಇಲ್ಲಿ ಕಾಣುತ್ತಿರುವಂತಹ ಸುಂದರವಾದಂತಹ ಈ ಭವ್ಯ ಕಟ್ಟಡ ಮಾತ್ರವಲ್ಲದೆ 10 ವರ್ಷಗಳ ಮುಂಚೆ ಇವರೊಂದು ಉದ್ದೇಶವನ್ನು ಇಟ್ಟುಕೊಂಡು ಸರಿಸುಮಾರು ಹಲವು ಕಾರ್ಯಕ್ರಮಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಅಂದರೆ ಒಂದು ಎಲ್ಲರಿಗೂ ಬೇಕಾದಂತಹ ಒಂದು ತಂಗುದಾಣ ನಮ್ಮ ಕುಕ್ಕರಬೆಟ್ಟುವಿನಲ್ಲಿ ಬಹಳ ಉತ್ತಮವಾದಂತಹ ಸುಸಜ್ಜಿತವಾದಂತಹ ರೀತಿಯಲ್ಲಿ ಕಳೆದ ಹಲವು ವರ್ಷಗಳಿಗೆ ಮುಂಚೆ ನಾವು ನಿರ್ಮಿಸಿಕೊಟ್ಟು ಅದು ಉತ್ತಮವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಹೆಸರುವಾಸಿಯಾಗಿತ್ತು. ಮಾತ್ರವಲ್ಲದೆ ಬಡ ಹೆಣ್ಣು ಮಕ್ಕಳ ವಿವಾಹದ ಕಾರ್ಯಕ್ರಮ ಇರ್ಬೋದು, ನಾಡಿನಲ್ಲಿ ಯಾವುದೇ ಸಾಮಾಜಿಕವಾದಂತಹ ಕಾರ್ಯಕ್ರಮಗಳು ನಡೆಯುವಾಗ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಸಹಕರಿಸಿದಂತಹ ಒಂದು ಸಂಸ್ಥೆಯಾಗಿದೆ SKSF ಪಾಟ್ರಕೋಡಿ ಕುಕ್ಕರಬೆಟ್ಟು ಘಟಕ. ಇನ್ನು ಮುಂದೆಯೂ ಇವರ ಹಲವು ಉದ್ದೇಶಗಳಿದ್ದು ನಾಡಿನ ಒಳಿತಿಗಾಗಿ, ಈ ಸಮಾಜದಲ್ಲಿ ಶೋಷಿತ ವರ್ಗದ ಉನ್ನತಿಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯಬೇಕಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡಿದೆ. ಸರ್ವಶಕ್ತನಾದಂತಹ ಅಲ್ಲಾಹು ಈ ದಿನ ಈ ಒಂದು ಸಂಸ್ಥೆಯನ್ನು ನಮ್ಮ ಎಲ್ಲರ ಅಭಿಮಾನವಾದಂತಹ ಅಹ್ಲು ಸುನ್ನತ್ ವಲ್ ಜಮಾಅತಿನ ತತ್ವಾದರ್ಶಗಳನ್ನು ಎತ್ತಿ ಹಿಡಿದಂತಹ ಆದರ್ಶ ಪ್ರಸ್ಥಾನ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಆದರಣೀಯ ಅಧ್ಯಕ್ಷರಾದಂತಹ ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರ ದಿವ್ಯ ಹಸ್ತದಿಂದ ಉದ್ಘಾಟಿಸಿರುತ್ತಾರೆ. ಖಂಡಿತ ಇದರ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ನಾವು ಉದ್ದೇಶಿಸಿದಂತಹ ಎಲ್ಲ ಕಾರ್ಯಕ್ರಮಗಳು ಈ ನಾಡಿನ ಉಲಮಾ ಉಮರ ನೇತಾರರು ಹಾಗೂ ಇದಕ್ಕಾಗಿ ಹಗಲಿರುಳು ದುಡಿಯುತ್ತಿರುವಂತಹ ಸಮಸ್ತದ ಅಥವಾ SKSFನ ಈ ನಾಡಿನ ಯುವ ಸಮೂಹದಿಂದ ಮತ್ತು ಅದಕ್ಕೆ ನೇತೃತ್ವವನ್ನು ನೀಡುವಂತಹ ಉಮರಾಗಳಿಂದ ಖಂಡಿತ ಸಾಧ್ಯವಿದೆ ಎಂಬುದನ್ನು ಹೇಳುತ್ತಾ ಈ ಒಂದು ಮಾತಿಗಾಗಿ ತಮಗೆ ವಂದಿಸ್ತಾ ಇದ್ದೇನೆ. ಕುಕ್ಕರಬೆಟ್ಟು ಪಾಟ್ರಕೋಡಿ SKSF ಯೂನಿಟ್ ಅಂತ 10 ವರ್ಷ ಮೊದಲು ನಾವು ರೋಡ್ ಕೆಲಸ ಮಾಡುವುದರ ಮೂಲಕ ನಾವು ಪ್ರಾರಂಭಿಸಿದ್ದು. ಇದು ಇಷ್ಟು ದೊಡ್ಡ ಒಂದು ಕಟ್ಟಡ ಆಗೋ ಅಲ್ಲಿಗೆ ಬಂದು ನಿಂತಿದೆ. ಇದರಲ್ಲಿ ನಾವು ಚಿಕ್ಕನಿಂದಲೇ ಜೊತೆಗೂಡಿ ಇಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ಆಡ್ತಾ ಇದ್ದೀವಿ. ಈಗ ನಾವೊಂದು ಅದರ ಏನೋದು ಉದ್ದೇಶ ನಾವು ಇಟ್ಟುಕೊಂಡು ಒಂದು SKSF ಯೂನಿಟ್ ಕುಕ್ಕರಬೆಟ್ಟು ಪಾಟ್ರಕೋಡಿ ಘಟಕ ಅಂತ ನಾವು ಮಾಡಿ ಅದರಲ್ಲಿ ನಾವು ಇಷ್ಟೊಂದು ದೊಡ್ಡ ಬಿಲ್ಡಿಂಗಿಗೆ ಮಾಡಿ ಮುಗಿಸಿದ್ದೀವಿ. ಇದರಲ್ಲಿ ಎಲ್ಲರ ಪ್ರಯತ್ನ, ಎಲ್ಲರೂ ಜೊತೆ ಸೇರಿ ಮಾಡಿದಂಥ ಒಂದು ವೈಯಕ್ತಿಕವಾದ ಶ್ರಮ, ಎಲ್ಲರ ಶ್ರಮ
ದಿಂದ ಇದೊಂದು ಕಟ್ಟಡ ನಿರ್ಮಾಣವಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ, ಅದು ಕೂಡ ನಾವು ಮಾಡಿ ಮುಗಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.